ಇಲ್ಲಿಯ MLA ಬೇರೆ ಪಕ್ಷದಿಂದ ಬಂದವರು. ಯಾಲ್ನ ಇರ್ಲ ತಾಂಟು ಲೆಕ್ಕ ಆಯ್ಜಿಂಡ ಯಾವ ಅಶೋಕ್ ರೈ ಅವರು ಕಾಂಗ್ರೆಸ್ ಮುಖ ಮಾಡಿದ್ದಾರೆ. ಬಂದ್ರೆ ತಗೊಳ್ಬಾರ್ದು ಅಂತ ಹೇಳುವ ಸ್ಥಿತಿ ಇಲ್ಲ. 13 ಜನರದ್ದು ಕೂಡ ಅಲ್ಲಲ್ಲಿ ಬೇರೆ ಬೇರೆ ಕಾರ್ಯಕ್ರಮದ ಬ್ಯಾನರ್ಗಳು ರಾಗಾಜಿಸಿದ್ದಾರೆ. ಈಗ ತಮ್ಮ ಮೇಲೆ ಇನ್ನೊಂದು ಆರೋಪ ಅಂತ ಒಂದು ಕೇಳಿ ಬರ್ತಾ ಇರುವಂತಹ ಮಾತು ಅಂತ ಹೇಳಿದ್ರೆ, ಶಕುಂತಲಾ ಶೆಟ್ಟಿ ಅವರು ಕಾಂಗ್ರೆಸ್ನಲ್ಲಿದ್ರು ಕೂಡ ಅವರ ಚಿಂತನೆಗಳು ಸಂಘ ಪರಿವಾರ ಬಿಜೆಪಿ ಫೇವರ್ ಆಗಿದೆ ಅನ್ನುವಂಥದ್ದು. ಬಹುಶಃ ಇತ್ತೀಚೆಗೆ ಒಂದು ಆಯುಧ ಪೂಜೆ ಆಯಿತು ಕಚೇರಿಯಲ್ಲಿ, ಸಂಘ ಪರಿವಾರದ ಹಿನ್ನೆಲೆಯ ವ್ಯಕ್ತಿಯನ್ನ ಕರೆಸಿ ಪೂಜೆ ಮಾಡಿದ್ರಿ ಅನ್ನುವಂಥದ್ದು. ಅದು ತಮ್ಮದೇ ಪಕ್ಷದವರ ಒಂದು ಆಕ್ರೋಶಕ್ಕೂ ಕೂಡ ಕಾರಣ ಆಯಿತು. ಆ ಬಗ್ಗೆ ಶಕುಂತಲಾ ಶೆಟ್ಟಿ ಅವರು ಉತ್ತರ ಕೊಡಬೇಕು ಅನ್ನುವಂಥ ಒಂದು ಮಾತುಗಳು ಕೂಡ ಇತ್ತು. ಆದ್ರೆ ಅದು ಬರ್ಲಿಲ್ಲ ಅನ್ನುವಂತ ಮಾತಿದೆ. ಅದರ ಬಗ್ಗೆ ಫಲ ಕೊಟ್ಟಿದ್ಯಾ ಅಥವಾ ರಿವರ್ಸ್ ಆಯ್ತಾ ಅಂತ ನೋಡಿ ಅಣ್ಣ, ನಿಮ್ಮ ಎಲ್ಲವನ್ನೂ ಫಲ ನೋಡಿಯೇ ಇದು ಮಾಡುವುದಲ್ಲ. ನಾವು ತೆಂಗಿನ ಮರ ನೆಟ್ಟರು ಅದು ದೊಡ್ಡ ಫಲ ಕೊಡುವವರೆಗೆ ಇರ್ತದೆ ಎಲ್ಲೋ ಗೊತ್ತಿಲ್ಲ. ಆಯುಧ ಪೂಜೆಗೆ ಮಾಡಿದ್ದು ಸತ್ಯ, ನಾನು ಶುರು ಮಾಡಿದ್ದು ಅಲ್ಲ. ನಮ್ಮ ನಗರ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ ಜಗನ್ನಾಥ ಸೂತ್ರ ಬಿಟ್ಟಿದ್ರು, ಆಗ ಮಾಡಿದ್ರು. ಆಗ ಮಾಡಿದ್ದರಲ್ಲಿ ಯಾರ ಒಬ್ಜೆಕ್ಷನ್ನು ಇರಲಿಲ್ಲ. 3 ವರ್ಷಗಳಿಂದ ಅದೇ ಭಟ್ರು ಬಂದಿದ್ದಾರೆ. ನಮಗೆ ಆಯುಧ ಪೂಜೆ ಟೈಮಲ್ಲಿ ನಿಮಗೂ ಗೊತ್ತಿರಬಹುದು, ಭಟ್ರುಗಳು ಸಿಗುವುದಿಲ್ಲ. ಆ ಭಟ್ರು ಹಿಂದೆ 3 ವರ್ಷವೂ ಬಂದಿದ್ದಾರೆ. ಆದ ಕಾರಣ ಆ ಸಮಯದಲ್ಲಿ ನಾನು 10 ದಿನ ಇಲ್ಲಿ ಗುಜರಾತಿಗೆ ಹೊರಟಿದ್ದೆ. ಆಯುಧ ಪೂಜೆಗೆ ನಾನು ಬರುವುದಿಲ್ಲ ಹೇಳಿದ್ರು, ನಮ್ಮನ್ನು ಒತ್ತಾಯ ಮಾಡಿ, ಅವರನ್ನೂ ಒತ್ತಾಯ ಮಾಡಿ ಕರೆದು ಪೂಜೆಗೆ ತಯಾರು ಮಾಡಿದ್ದಾರೆ. 3 ವರ್ಷ ಬಂದವರು ಏನೂ ಸುದ್ದಿ ಇರಲಿಲ್ಲ. 4ನೇ ವರ್ಷ ನಮಗೇನು ತಲೆಗೆ ಹೋಗ್ತದ. ನಾನು ನಮ್ಮ ಇಡೀ ಯಾವುದು ಪಕ್ಷದ ಜವಾಬ್ದಾರಿ, ಬ್ಲಾಕ್ ಅಧ್ಯಕ್ಷರು, ಫೈನಲ್ ಡಿಸಿಷನ್ ಎಲ್ಲ ಅವರದೇ. ಅವರೇ ಪೂಜೆಗೆ ದೀಪ ಉರಿಸಿದ್ದು, ಪೂಜೆದ್ದು. ನಾನು ಅಲ್ಲಿದ್ದೆ, ಪ್ರಸಾದ ನಾನು ತಗೊಂಡು ಹೋಗಿದ್ದೇನೆ, ಏನು ಸಮಸ್ಯೆ ಇಲ್ಲ. ಅದರ ಒಳಗೆ ಅವರು ಕಾಂಗ್ರೆಸ್ಸಿಗೆ ಅವಮಾನ ಆಗುವಾಗೆ ನಡೆದಿದ್ರೆ ಅದಕ್ಕೆ ನಾನು ಕಾರಣ ಆಗ್ತಿದ್ದೆ. ಆದರೆ ಅಂಥದ್ದಾಗಲಿಲ್ಲ. ಬಹಳ ಚೆನ್ನಾಗಿ ಪೂಜೆ ಮಾಡಿದ್ದಾರೆ, ಹೋಗಿದ್ದಾರೆ. ನಾನು ಹೋಗಿದ್ದೇನೆ, ನಾನು ಗುಜರಾತಿಗೆ ಹೋಗಿದ್ದೆ ಮರುದಿನ. ಆದರೆ ಅದರ ಮೇಲೆ 3 ದಿನ ಕಳೆದ ಮೇಲೆ 10 ತಿಂಗಳ ಹಿಂದೆ ಅವರು ಎಲ್ಲೋ ಏನೋ ಉಗ್ರ ಭಾಷಣ ಮಾಡಿದ್ದಾರೆ, ಅವರನ್ನು ಕರೆದಿದ್ದಾರೆ ಅಂತ ನನ್ನ ತಲೆಗೆ ಕಟ್ಟುವುದಕ್ಕೆ ಯಾರೋ ಪ್ರಯತ್ನ ಮಾಡಿದರು. ಇರಬಹುದು, ಗೊತ್ತಿಲ್ಲ. ಅಂತೂ ನನ್ನ ಅದು BJPಯವರು ಇರ್ಬೋದು, ನಮ್ಮವರು ಇರ್ಬೋದು, ಯಾರನ್ನೂ ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ನಾನೊಂದು ಹೇಳುದು, ನೀವು ನಾನೇನೋ ಹೇಳಬೇಕು ಹೇಳಿದ್ರಿ, ನಾನೇನು ಹೇಳಬೇಕು, ನಾನು ಕರೆದದ್ದಲ್ಲ. ಆದರೆ ನಮ್ಮ ಪಕ್ಷದ ಕಾರ್ಯಕರ್ತ ಒಬ್ಬ ಕರ್ಕೊಂಡು ಬಂದದ್ದು, ಹೋಗಿ ಮಾತಾಡಿದ್ದು. ಅವರೇನೋ ನಾನು ವಾಟ್ಸಪ್ ನೋಡುವುದಿಲ್ಲ, ವಾಟ್ಸಪ್ಪಲ್ಲಿ ತಪ್ಪಾಯಿತು ಅಂತ ಹೇಳಿದ್ರಂತೆ. ಅದರ ಮೇಲೂ ಆಗಬೇಕು ಅಂತೇಳಿ ವಿಶ್ವನಾಥರೇಗಳು ಆಫೀಸಲ್ಲಿ ಪಕ್ಷದಲ್ಲಿ ಕೇಳಿದ್ರಂತೆ, ವಾಟ್ಸಪ್ಪಲ್ಲಿ ಹಾಕಿದ್ರಂತೆ, ಇನ್ನೊಂದು ಅವರದೇ ಮೀಟಿಂಗಲ್ಲಿ ಕೇಳಿದ್ರಂತೆ. ನಾನು ಕೇಳುವುದಿಲ್ಲ. ನನ್ನ ಕ್ರಮ ಹೇಗಂದ್ರೆ, ನನ್ನಿಂದ ತಪ್ಪಾದ್ರೆ ನೀವು ಕೇಳಿ ಅಂತ ಹೇಳುವುದೇ ಬೇಡ, ನಾನೇ ತಪ್ಪಾಯ್ತು ಅಂತ ಹೇಳ್ತೇನೆ. ನಾನೇ ತಪ್ಪಾಯ್ತು ಹೇಳ್ತೇನೆ, ನಂದೇನು ತಪ್ಪು? ಭಟ್ರು ಪ್ರಸಾದ ಕೊಟ್ಟಿದ್ದಾರೆ, ನಾನು ತಗೊಂಡಿದ್ದೇನೆ, ಅದನ್ನು ಹೇಗೆ ನೀವು ನಾನು ತಪ್ಪು ಮಾಡಿದ್ದೇನೆ ಅಂತ ಹೇಳ್ತೀರಿ? ನಾನು ಇವತ್ತು 7-8 ಕಡೆ ಹೋಗಿ ಬಂದೆ, 7-8 ಕಡೆಯಲ್ಲಿ ಭಟ್ರುಗಳು ಪ್ರಸಾದ ಕೊಟ್ಟರು. ಅದರಲ್ಲಿ ಯಾರೊಬ್ಬ ಬೈದವ ಇರ್ಬೋದು, ಕಾಂಗ್ರೆಸ್ಸನ್ನು ಬೈದದ್ದು ಇರಬಹುದು, ಅಥವಾ BJPಯನ್ನು ಬೈದವ ಇರಬಹುದು. ಅದಕ್ಕೆ ನಾನು ಹೊಣೆ ಆಗ್ತಾನೆ? ಓಕೆ, ನನ್ನ ಆಫೀಸಲ್ಲಿ ಅವರು ಬಂದು ಬೈದಿದ್ರೆ ಕಾರಣ ಆಗ್ತೇನೆ. ನಮಗೆ ನಿಜವಾಗಿಯೂ ನಾನು ಹೇಳುವುದು ಹೇಗೆಂದರೆ, ನಮ್ಗೆ ಗೊತ್ತಿರಲಿಲ್ಲ. 3 ವರ್ಷ ಬಂದವರು 4ನೇ ಬಾರಿಯೂ ಬಂದಿದ್ದಾರೆ, ಪೂಜೆ ಒಳ್ಳೇದು ಮಾಡಿದ್ದಾರೆ ಅಂತ. ಆದರೆ ಅವರು ಎಲ್ಲೋ ನೋಡಿ ಗೊತ್ತಿರ್ತಿತ್ತು, ಎಲ್ಲೋ ಅವರು ಭಾಷಣ ಮಾಡಿದಾರಂತೆ, ಅವರ ಭಾಷಣ ನಾವು ಕೇಳಲಿಲ್ಲ. ಹಾಗೆಂತ
ನಮ್ಮ ಪಕ್ಷದಲ್ಲಿದ್ದ ಬಹಳಷ್ಟು ಮುಸ್ಲಿಂ ಬಾಂಧವರಿಗೂ ಅದು ಗೊತ್ತಿರಲಿಲ್ಲ. ಅದನ್ನು ಯಾರು ವಾಟ್ಸಪ್ಪಿಗೋ ಫೇಸ್ಬುಕ್ ಹಾಕಿದ್ರು ಅಂತ ನನಗೆ ಗೊತ್ತಿಲ್ಲ, ಆದರೆ ಹಾಕಿದ್ದಾರೆ. ನಿಜವಾಗಿಯೂ ಗೊತ್ತಿಲ್ಲದೆ ಆದಂಥ ಇದು ಪೂಜೆಯಲ್ಲಿ, ಆಯುಧ ಪೂಜೆಯಲ್ಲಿ ಯಾವುದೇ ವ್ಯತ್ಯಾಸ ಆಗಲಿಲ್ಲ, ಅಲ್ಲಿ ತಪ್ಪು ನಡೆದದ್ದಿಲ್ಲ. ಅವರು ಭಾಷಣ ಮಾಡಿದ್ದಾರೆ ಅಂತ ಯಾರೋ ಹಾಕಿದ ಇದನ್ನು ನೋಡಿ ನಮ್ಗೆ ಗೊತ್ತಾದ್ದು. ಮೊದಲೇ ಗೊತ್ತಾಗ್ತಿದ್ರೆ ಅವರನ್ನು ಕರೀತಿರಲಿಲ್ಲ ಅಷ್ಟೇ. ಓಕೆ, ಅಂದ್ರೆ ಇಲ್ಲಿ ತಮ್ಮ ವಿರುದ್ಧ ಒಂದು ಉದ್ದೇಶಪೂರ್ವಕವಾಗಿ ಒಂದು ಅಪಪ್ರಚಾರ ಮಾಡೋ ಪ್ರಯತ್ನ ಆಗಿದೆ ಅನ್ನುವಂಥ ತಮ್ಮ ಮಾತಿನ ನನ್ನ ವಿರುದ್ಧವೂ ಆಗಿರ್ಬೋದು ಅಥವಾ ಆ ಭಟ್ರ ವಿರುದ್ಧವೂ ಆಗಿರ್ಬೋದು. ಎಲ್ಲಿಂದ ಬಂತು ಅಂತ ನನ್ಗೆ ಗೊತ್ತಿಲ್ಲ. ಇದು ಚುನಾವಣಾ ವರ್ಷ ಆಗಿರೋದ್ರಿಂದಲೇ ಬಂತ ನೋಡಿ. ಇದು ಯಾರನ್ನು ತುಳಿಬೇಕು ಅಂತ ಇದ್ರೆ ಅದಕ್ಕೆ ವರ್ಷ ಯಾವುದು ಅಂತ ಬೇಡ, ಯಾವತ್ತು ತುಳಿತಾ ಇರ್ಬೋದು. ತುಳಿಯುವಾಗ ತುಳಿಸಿಕೊಳ್ಳುವವ ಜಾಗ್ರತೆ ಮಾಡ್ಕೊಳ್ಬೇಕು. ನನಗೆ ತುಳಿಯುವುದು ಇದು ನ್ಯಾಯದಲ್ಲ ಅನ್ಯಾಯದಲ್ಲ ಅಂತ ಇರೋದು. ಹಾಗೆ ಅಂತ ಯಾವ ಮುಸ್ಲಿಮಿಗೂ ಶಕು ಅಕ್ಕನಲ್ಲಿ ವಿಶ್ವಾಸ ಇಲ್ಲದೇ ಇಲ್ಲ. ಬಾಕಿಯವರ ವಿಶ್ವಾಸಕ್ಕೆ ಹೆಚ್ಚಿಗೆ ಹೋಗುವವರಿದ್ದರೆ ಲಾಭಕ್ಕಾಗಿ ಹೋಗಿರ್ಬೋದು, ಆದರೆ ಶಕ್ವಕ್ಕ ಅವರಿಗೆ ವೈಯಕ್ತಿಕ ದ್ವೇಷ ಖಂಡಿತ ಇಲ್ಲ. ಹಾಗಿದ್ರೆ ಕಾಂಗ್ರೆಸ್ನಲ್ಲಿ ತಮ್ಮನ್ನು ತುಳಿ ಒಂದು ಪ್ರಯತ್ನ ಆಗ್ತಾ ಇದೆ ಅಂತ ತಾವು ಹೇಳ್ತಾ ಇದ್ದೀರಿ. ಕಾಂಗ್ರೆಸ್ಸೇ ಯಾಕೆ ಆಗ್ಬೇಕು? ಬಿಜೆಪಿ ಪಕ್ಷ ಕಾಂಗ್ರೆಸ್. ನನ್ನ ಪಕ್ಷದವರು ಹೇಳಿದ್ದಲ್ಲ ನಾನು. Okay. ನೋಡಿ, ಯಾರೋ ಬಗ್ಗೆ ಕೇಳಿದ್ದು. ಕಾಂಗ್ರೆಸ್ಸಿನಲ್ಲಿ ನನಗೆ ತುಳಿಯುವವರು ಯಾರಿಲ್ಲ. ನೋಡಿ, ತುಳಿಯುವವರೇ ಇದ್ದಿದ್ರೆ ನೀವೇ ನನಗೆ ಉತ್ತರ ಕೊಡಬೇಕು. ಇವತ್ತು ನಾನು MLA ಯಲ್ಲಿ ಸೋತದ್ದ ಅಥವಾ ಓಟು ಕಡಿಮೆ ಆದ್ದ ಆಗಿ 4.5 ವರ್ಷದಲ್ಲೂ ಪುತ್ತೂರಲ್ಲಿ ಶಕು ಅಕ್ಕ ಇನ್ನೂ ಎಲ್ಲರ ಬಾಯಲ್ಲಿ ಇದ್ದಾಳೆ ಅಂತ ಹೇಳಬೇಕಿದ್ರೆ ಕಾರಣ ಏನು? ನನ್ನಲ್ಲಿ ಯಾರಿಗೋ ವಿಶ್ವಾಸ ಇದೆ ಅಂತ ಹೇಳುದು. ಇಲ್ಲಿ ಎಷ್ಟೆಷ್ಟೋ ದೊಡ್ಡ ಜನ ಆಗಿ ಹೋದವರಿದ್ದಾರೆ. ಎಷ್ಟು ಜನ ಅವರ ಸುದ್ದಿ ಮಾತಾಡ್ತಾರೆ? ಗೆದ್ದು ಹೋದವರದ್ದೇ ಮಾತಾಡುವುದಿಲ್ಲ, ಸೋತವ್ರದ್ದೇ ಯಾರು ಮಾತಾಡ್ತಾರೆ? ಅದ್ರ ಜೊತೆಗೆ ನಿಮ್ಮದೊಂದು ಒಂದು ಸುದ್ದಿ, ರಾಜಕೀಯ ವಲಯದಲ್ಲಿ ಓಡಾಡುವಂತ ಸುದ್ದಿ ಇದು. ನೀವು ಮೋದಿ ಮತ್ತು ಬಿಜೆಪಿಯನ್ನ ಟೀಕಿಸದ ರೀತಿಯಲ್ಲಿ ಟೀಕಿಸುವುದಿಲ್ಲ, ನಿಮ್ಮವ್ರು ಯಾರು ಟೀಕಿಸಬಾರ್ದು ಅಂತ ಮೌಖಿಕವಾಗಿ ಹೇಳ್ತೀರಿ, ಅವರನ್ನು ಟೀಕಿಸದೆ ಒಂದು ಪ್ರಚಾರ ಮಾಡ್ತೀರಿ, ಅದು ನಿಮ್ಮ ತಂತ್ರ ಅಂತ. ನೋಡಿ, ನಾನು ಅದು ನನಗೆ ಈಗಿಂದಲ್ಲ, ನಾನು ವೈಯಕ್ತಿಕವಾಗಿ ಯಾರನ್ನು ಟೀಕಿಸುವುದಿಲ್ಲ. ಒಂದು ಪಕ್ಷ ಅಂದರೆ ಏನು ಹೇಳಿ? ಅದೊಂದು ತತ್ವ ಸಿದ್ಧಾಂತ, ಆ ಚೌಕಟ್ಟಿನ ಒಳಗೆ ಬೆಳೆಯುವಂಥದ್ದು. ಅದು ತಪ್ಪಿದಾಗ ಮಾತನಾಡಬೇಕು. ನನಗೆ ನಾನು ಮೋದಿಯನ್ನು ಯಾವುದೋ ಟೀಕಿಸಿದರೆ ನನಗೇನು ಬರ್ತದೆ? ನಂದೇನೆಂದರೆ ವಿಚಾರವನ್ನು, ಜನರಿಗೆ ಆಗುವ ಅನ್ಯಾಯವನ್ನು ಪ್ರತಿಭಟಿಸಬೇಕು, ಆ ವಿಚಾರಗಳ ಬಗ್ಗೆ ಮಾತಾಡಬೇಕು. ಅದು ಬಿಟ್ಟು ಒಂದು ವ್ಯಕ್ತಿಯನ್ನು ದೂರಿ ಏನಾಗಬೇಕು? ನೀವು ಒಂದು ವ್ಯಕ್ತಿಯನ್ನು ದೂರ್ತೀನಿ ಅಂತ ಹೇಳಿದರೆ ಆ ವ್ಯಕ್ತಿಯ ಬಗ್ಗೆ ನಿಮಗೆ ಭಯ ಉಂಟು ಅಂತ ಅರ್ಥ. ನನಗೆ ಯಾರ್ದು ಭಯ ಇಲ್ಲ, ಆದ ಕಾರಣ ನಾನು ಯಾರನ್ನೂ ಟೀಕಿಸುವುದಿಲ್ಲ. ಯಾವ ವಿಷಯ ಇದೆಯಾ ಅದರ ಮೇಲೆ ಮಾತ್ರ ಮಾತಾಡ್ತೇನೆ. ಇದು ನನ್ನ ಕ್ರಮ ಹಿಂದಿನಲೇ. ಶಕುಂತಳಾ ಶೆಟ್ಟಿ ಮೇಡಮ್ ಅವರು ಹೇಳಿದ ಹಾಗೆ ಆರಂಭದಿಂದಲೇ ತಾವೇ ಹೇಳಿದ್ರಿ, ಹೋರಾಟಗಳನ್ನೇ ಮಾಡಿಕೊಂಡು ಬಂದವರು. ಮೋರ್ಚಾದಲ್ಲಿ ಕೂಡ, ಮಹಿಳಾ ಮೋರ್ಚಾದಲ್ಲಿ ಕೂಡ ಸಾಕಷ್ಟು ಹೋರಾಟಗಳನ್ನ ಮಾಡಿದಂಥವರು. ಅದು ರಾಜಕೀಯವಾಗಿ ಆಯಿತು. ಇನ್ನು ತಮ್ಮ ಒಂದು ನನ್ನ ಹೋರಾಟಗಳು ರಾಜಕೀಯದಲ್ಲಿ ಅಲ್ಲ, ಸಾಮಾಜಿಕವಾಗಿ ಜಾಸ್ತಿ. ಯಾಕಂದ್ರೆ ನಾನು ರಾಜಕೀಯದಲ್ಲಿ ಇದ್ದದ್ದು, ಆದ್ರೆ ರಾಜಕೀಯದ ಆದೇಶದಲ್ಲಿ ಹೋರಾಟ ಮಾಡಿದ್ದಲ್ಲ. ನನ್ನ ಮನಸ್ಸಿಗೆ ಅದು ತಪ್ಪು ಅಂತ ಕಂಡ್ರೆ ನಾನು ಮಾಡಿಯೇ ಮಾಡ್ತಿದ್ದೆ. ಅದು ನನಗೆ ಬಾಲ್ಯದಿಂದಲೇ ಬಂದಂಥದ್ದು. ಬಹುಶಃ ನಾನು 8th 9th ಇರ್ಬೋದು. ನನ್ನ ಕ್ಲಾಸಲ್ಲಿ ಕ್ಲಾಸಿಗೆ ಬಹಿಷ್ಕಾರ ಹಾಕಿಸಿ ನಮ್ಮ ಹುಡುಗಿಯರನ್ನೆಲ್ಲ ನಾನು ಹೋರಾಟ ಮಾಡಿದ್ದೆ. ಅಲ್ಲಿ ಹುಡುಗರು ತಮಾಷೆ ಮಾಡ್ತಾರೆ, ಏನೋ ಹೆಣ್ಣು ಮಕ್ಕಳು. ನನಗೆ ಆಗ ನಮ್ಮ HM ಕರ್ದಿ ಹೇಳಿದ್ದು, ನೋಡಮ್ಮ ನಿನ್ನ ಬಗ್ಗೆ ಯಾರು ಹೇಳಲಿಲ್ಲ, ನೀನು ಯಾಕೆ ಗಲಾಟೆ ಮಾಡ್ತೀನಿ ಅಂತ. ಸರ್, ನಾನು ನನಗಾಗಿ ಎಲ್ಲ ಹೋರಾಟ ಮಾಡಿದ್ದು,
ನನ್ನ ಗೆಳತಿಯರಿಗಾಗಿ ಅಂತ ಆಗಲೇ ಮಾತಾಡಿದ್ದೆ. ಅದು ನನ್ನ ಜೀವನದಲ್ಲೇ ಬಂದಂಥದ್ದು, ಪಾರ್ಟಿಯಿಂದಲ್ಲ. ಓಕೆ. ಅದರ ಜೊತೆಗೆ ತಮ್ಮ ಇಷ್ಟು ವರ್ಷಗಳ ಒಂದು ಜೀವನದಲ್ಲಿ ಎದುರಿಸಿದಂಥ ಒಂದು ಚಾಲೆಂಜಸ್ನ ಬಗ್ಗೆ ತಾವು ಮಾತನಾಡೋದಿದ್ರೆ, ತಮಗೆ ಸವಾಲು ಅಂತ ಅನಿಸಿದ್ದು ಅಥವಾ ತುಂಬ ಕಷ್ಟದಾಯಕ ದಿನಗಳು, ಅದನ್ನು ಒಂದು ಮರೆಯಲಾಗದ ದಿನಗಳು ಅಂತ ಅಂದ್ಕೊಂಡಿದ್ರೆ ಅದರ ಬಗ್ಗೆ, ಸವಾಲುಗಳ ಬಗ್ಗೆ? ಸವಾಲುಗಳು ಬಂದಿರೋದು, ಸವಾಲುಗಳನ್ನು ಎಲ್ಲವನ್ನು ಎದುರಿಸಿದ್ದೇನೆ ನಾನು. ಹೌದು. ಯಾಕಂದರೆ ಅದೇ ಬಾಲ್ಯದಲ್ಲಿ ಹಾಗಾಯ್ತಲ್ಲ. ಆಮೇಲೆ ನಾನು ಒಂದು ಸೊಸೈಟಿಗೆ ಬೀಗ ಹಾಕಿ 16 ಸ್ಟಾಫನ್ನು ಒಳಗೆ ಹಾಕಿ, ಬಹುಶಃ ನಾನು ಮಾಡಿದ್ದೆಲ್ಲ ಒಂದು ಹೆಮ್ಮೆ ವಿಚಾರ ನನಗೆ. ಆಲಂಕಾರು CA ಬ್ಯಾಂಕು, ಅದರ ಒಳಗೆ ಒಂದು ಸಣ್ಣ ಮೀಟಿಂಗಲ್ಲಿ ನಡೆದದ್ದೊಂದು ಬರ್ದದ್ದೊಂದು ಅಂತಾಯಿತು 88ರಲ್ಲಿ. ನಾನು ಮೀಟಿಂಗ್ ನಡೀಲಿಕ್ಕೆ ನಾನು ಒಬ್ಬಳು, ಮತ್ತೆಲ್ಲ ವಿರೋಧ ಪಕ್ಷ ಅಂತ ಇದ್ದದ್ದು. ಆಗ ಸೊಸೈಟಿಗೆ ಬೀಗ ಹಾಕಿ 16 ಜನ ಸ್ಟಾಫು ಒಳಗೆ. ಕೊನೆಗೆ ಪೊಲೀಸ್ ಜೀಪು, ಪೊಲೀಸ್ ವ್ಯಾನ್ ಬಂದರೂ ಬಿಡಲಿಲ್ಲ, ಅರೆಸ್ಟ್ ಮಾಡಿ ನನ್ನನ್ನು ಹೇಳಿದ್ದು ನನಗೆ ಅನ್ಯಾಯ ಆಗಿದೆ ಅಂಥೇಳಿ. ಅದನ್ನೆಲ್ಲ ತೋರಿಸಿ ಅವತ್ತು ಅಲ್ಲಿ SI ಇದ್ದವರು, ಈಗ ರಿಟೈರ್ಡ್ ಆಗಿದ್ದಾರೆ, ಅವರು DYSP ಆಗಿದ್ದರು, ನಾನು MLA ಆಗುವಾಗ. ಅವರು ಅವತ್ತೇ ಹೇಳಿದರು, ಈ ಹಳ್ಳಿಯಲ್ಲಿ ಒಂದು ಅವರಿಗೆ SP ಗೆ ಫೋನ್ ಮಾಡುವಾಗ ಹೇಳಿದ್ರಂತೆ, ಏನ್ರಿ ಹಳ್ಳಿ ಹೆಂಗಸರೆಲ್ಲ ಏನು ಹೋರಾಟ ಮಾಡೋದು, ಅವರೊಂದು ಗಳಿಗೆ ಬಾಗಿಲು ಹಾಕ್ಯಾರ, ಲಾಕ್ ತೆಗೀರಿ ಬಿಡಿಸಿ ಅಂತ. ನಾನು ಸಂಜೆವರೆಗೆ ಬಿಟ್ಟಿರಲಿಲ್ಲ, ಹೋರಾಟದಲ್ಲಿ ಗೆದ್ದಿದ್ದೆ, ನ್ಯಾಯ ಕೊಟ್ಟಿದ್ದೆ ಅಲ್ಲಿ. ಆಮೇಲೆ ಹೆಣ್ಣು ಮಕ್ಕಳ ವಿಚಾರದಲ್ಲಿ ಬಹಳಷ್ಟು ಹೋರಾಟ ಮಾಡಿದ್ದೆ. ಆ ಸವಾಲುಗಳನ್ನು ನನಗೆ ಮನೆಯಲ್ಲೂ ಒಮ್ಮೊಮ್ಮೆ ಜೋರು ಮಾಡ್ತಿದ್ರು, ನೋಡು ಒಬ್ಬಳೇ ಹೋಗ್ತಿ, ಒಬ್ಬಳೇ ಬರ್ತಿ, ಜಾಗ್ರತೆ ಮಾಡ್ಕೊಂತ. ಅಂದರೆ ಹೆಣ್ಣು ಮಕ್ಕಳ ವಿಚಾರದಲ್ಲಿ, ಅತ್ಯಾಚಾರದಲ್ಲಿ, ಕೊಲೆಗಳಲ್ಲಿ ಭಾಗಿಯಾಗುವಾಗ ವಿರೋಧ ಒಂದಿರ್ತಾರಲ್ಲ. ನಂದೇನಂದರೆ ಸಾವು ಯಾರ್ದು ಕೈಯಲ್ಲಿ ಉಂಟ ಆಗ ಅವನ ಕೈಯಲ್ಲಿ ಹೋಗ್ತದೆ. ಅದಕ್ಕಾಗಿ ಹೆದರಿ ಕೂತ್ಕೊಳ್ಳೋದು ಸರಿಯಲ್ಲ ಅಂತ ಹೇಳುವಂಥ ಇದರಲ್ಲಿ ಶಮೀಮಾ ಇರಬಹುದು, ಸಾನಾ ಶಂಕರಿ ಇರ್ಬೋದು, ಸೌಮ್ಯ ಭಟ್ ಇರ್ಬೋದು, ಇನ್ನೊಬ್ಬಳು ಕಸಕೋಡಿಯಲ್ಲಿ ಸೌಮ್ಯ ಅಂತ ಒಬ್ಬಳು ಹುಡುಗಿ ತೀರ್ಕೊಂಡಿಲ್ಲೋ ಅವಳದ್ದು ಇರ್ಬೋದು, ಮತ್ತೊಬ್ಬಳು ಫ್ರಿನ್ಸಿಂತ ಒಬ್ಬಳದ್ದು ಇದಾಗಿತ್ತು. ಎಲ್ಲದರಲ್ಲೂ ಹೆಚ್ಚಿನದರಲ್ಲಿ ನಾನು ಗೆದ್ದಿದ್ದೇನೆ. ಸವಾಲನ್ನು ಸವಾಲಾಗಿ ಸ್ವೀಕರಿಸಿ ಹೋರಾಟ ಮಾಡಿ ನನಗಲ್ಲ ಅವರಿಗೆ ನ್ಯಾಯ ಕೊಡಿಸಿದ್ದೇನೆ. ನೀವು ಅದನ್ನ ಅವರಿಗೆ ನ್ಯಾಯ ಕೊಡಿಸಿದ್ರಿ? ನಂದು ನ್ಯಾಯ ಅಂದರೆ ನೋಡಿ, ಪೊಲೀಸ್ ಕೇಸಲ್ಲಿ ಅರೆಸ್ಟ್ ಆಗುವವರೆಗೆ ನಾವು ಮಾಡಬಹುದು, ಅದರಿಂದ ಮೇಲೆ ಚಕ್ವಕ್ಕ ಏನಿಲ್ಲ. ಪೊಲೀಸ್ ಕೇಸು ವೀಕ್ ಆಗುವುದಕ್ಕೆ ನಾವು ಪ್ರತಿಭಟನೆ ಮಾಡಬಹುದು. ಮತ್ತೆ ಲಾಯರ್ಗಳ ಕೈಯಲ್ಲಿರುವಂತಹ ವಿಷಯ, ಅದರಲ್ಲಿ ಚಕ್ವಕ್ಕೆ ಏನು ಮಾಡಲಿಕ್ಕೆ ಆಗುವುದಿಲ್ಲ. ಆದರೆ ಹೆಚ್ಚಿನದರಲ್ಲೂ ಸೌಮ್ಯ ಭಟ್ಟಿಂದರಲ್ಲೂ ಅವ ಅರೆಸ್ಟ್ ಆಗಿದ್ದ, ಅವ ಬಿಟ್ಟು ಹೋದ, ಅವ ತಪ್ಪಿಸಿಕೊಂಡ, ಸತ್ತ, ಏನೇನೋ ಹೇಳ್ತಾರೆ. ಆದರೆ ಅದಕ್ಕೇನು ಮಾಡಲಿಕ್ಕೆ ಆಗುವುದಿಲ್ಲ. ಆದರೆ ನನ್ನದಷ್ಟೇ, ನಾನು ಯಾರ್ದೋ ವಿಚಾರಕ್ಕೆ ಯಾರ್ದು ಒತ್ತಡ ಇಲ್ಲದೆ ನಾನೇ ಹೋಗೋದು. ಹೋದಾಗ ಅದಕ್ಕಿಂತ ಹೆಚ್ಚೇನು ಮಾಡಲಿಕ್ಕೆ. ನೋಡಿ, ನಾನು ಮಾಜಿ ಆದವಳು ಒಂದು ಇಲ್ಲಿ ಆರ್ಯಾಪಿನ ಒಬ್ಬಳಿಗೆ 94 CC ಕೊಟ್ಟಿಲ್ಲ, 2 ವರ್ಷ. ಮೊನ್ನೆ ಮಾರ್ಚಲ್ಲ, ಹಿಂದಿನ ಮಾರ್ಚ್ 26ಕ್ಕೆ ಧರಣಿ ಕೂತೆ. ನಿಮಗೆ ಯಾರೂ ಬರಲಿಲ್ಲ, ನೀವು ಯಾರೂ ಅದನ್ನು ಪ್ರಚಾರ ಮಾಡಲಿಲ್ಲ. ನಾನೇ ಅಲ್ಲಿ ಧರಣಿ ಕೂತು 1 ಗಂಟೆಯಲ್ಲಿ ಮಾಡಿಕೊಟ್ಟೆ. ಹೇಗಾಯಿತು? ಅದು ಖುಷಿ ನೋಡಿ, ಸವಾಲೇ ಅದು. ಒಬ್ಬಳಿಗೆ ಆಗೋದಿಲ್ಲ ಯಾಕೆ ಅಂತ DC ಯವರೆಗೆ ಹೋದೆ. ಭ್ರಷ್ಟಾಚಾರವೋ ರಾಜಕೀಯ ಒತ್ತಡವೋ ಏನು ಅವಳಿಗೆ ಆಗಲಿಲ್ಲ, ಯಾರೂ ಇಲ್ಲ ಅಂತೇಳಿ. ಅವಳಿಗೆ ಆಗುವಾಗ ಪತ್ರಿಕೆಯಲ್ಲೂ ಕೊಟ್ಟೆ, ನಾಡ್ದು 26ಕ್ಕೆ ನಾನು ಸ್ಟ್ರೈಕ್ ಮಾಡ್ತೇನೆ ಅಂತ. ಆದರೆ ಜನ ಯಾರು, ಆಗ ನನ್ನ ಪಕ್ಷದವರು ಬಂದರು, ಬಾಕಿ ಯಾರು ಬರಲಿಲ್ಲ. ಪಕ್ಷದ ಅಡಿಯಲ್ಲಿ ಮಾಡ್ತೇನೆ ಅಂತಲೂ ಹೇಳಲಿಲ್ಲ, ಶಕ್ವಕ್ಕದರಳಿ ಕೂತ್ಕೊಳ್ತಾರೆ ಅಂತ ಹೇಳಿದ್ದು. ಅದರ ಮರುದಿನದಿಂದ ನನ್ನ ಆಫೀಸಿಗೆ ಜನ ಎಂಕ್ಲೆಗೆಲ್ಲ ಓಡಾದ್ವಾರ ಕುಲ್ಲು ಬಾರ ಅಂತ. ಯಾಕಂದರೆ ಜನ
ನೀವು ಗೆದ್ದರೆ ಬೆನ್ನ ಹಿಂದೆ ಬರ್ತಾರೆ ಅಂತ ಹೇಳುವುದಕ್ಕೊಂದು ಸಣ್ಣ ಉದಾಹರಣೆ. ಯಾಕಂದರೆ ಅಲ್ಲಿ ನಾವು ಸಾಧಿಸಿದಾಗ ಆಗದವರೆಲ್ಲ ಬರಲಿಕ್ಕೆ ಶುರು ಮಾಡಿದರು. ಅಲ್ಲಿ ಸಾಧನೆಗಾಗಿ ಕೂತ್ಕೊಳ್ತಾರೆ ಹೇಳುವಾಗ ಯಾರು ಬರಲಿಲ್ಲ. ಓಕೆ. ಆದ ಕಾರಣ ನಮ್ಮ ಸವಾಲುಗಳಲ್ಲಿ ಸೋಲು ಇರ್ಬೋದು, ಗೆಲುವು ಇರ್ಬೋದು, ಆದರೆ ನಮ್ಮ ಹೋರಾಟ ಏನು ಅಂತ ಹೇಳೋದು ಮುಖ್ಯ ಇರ್ತದೆ ಅಂತ ನನ್ನ ಅನಿಸಿಕೆ. ದಕ್ಷಿಣ ಕನ್ನಡದಲ್ಲಿ ಕೋಮು ಭಾವನೆಗಳು, ಕೋಮು ಗಲಭೆಗಳು, ನೆತ್ತರು ಹರಿಸುವುದು ಮತ್ತು ಲವ್ ಜಿಹಾದ್ ಇನ್ನಿತರ ಹಿಂದೂ ಅಥವಾ ಮುಸ್ಲಿಂ ಅಥವಾ ಯಾರೇ ಇರ್ಬೋದು ಒಂದೊಂದು ಪ್ರಕರಣಗಳು, ಈ ಎಲ್ಲ ಪ್ರಕರಣಗಳಿಂದ ಲಾಭ ಪಡೆಯುವವರು ರಾಜಕಾರಣಿಗಳು. ಸತ್ಯ, ಅದು ಸತ್ಯ ಅಲ್ಲ ಅಂತ ಹೇಳೋದಿಲ್ಲ. ಯಾಕಂದರೆ ಯಾರನ್ನು ರಾಜಕೀಯ ಅಂದ್ರೇ ಅದೇ ಅಣ್ಣ, ಒಬ್ಬರನ್ನೊಬ್ಬರು ತಾಗಿಸಿ, ಒಬ್ಬರನ್ನೊಬ್ಬರು ನೋವು ಮಾಡಿಸಿ, ಒಬ್ಬರನ್ನೊಬ್ಬರು ಭಯಪಡಿಸಿ ವೋಟ್ ಬ್ಯಾಂಕ್ ಮಾಡೋದು ಇದೆಲ್ಲ. ಅದಕ್ಕೆ ಒಳ್ಳೆ ರಾಜಕೀಯ ಅಂತ ಹೇಳುವುದಿಲ್ಲ. ಆದರೆ ನಮಗೆ ಹಿಂದೆ ಹೇಳ್ತಾ ಇದ್ರು ರಾಜಕೀಯ ಅಂದರೆ ರಾವಣ, ಜರಾಸಂಧ, ಕೀಚಕ ಮತ್ತು ಯಮ ಇದು ಒಟ್ಟಿಗೆ ಆದ್ರೇ ರಾಜಕೀಯ ಅಂತ ಒಂಥರ ಅದನ್ನು ಒಪ್ಪಿಕೊಳ್ಬೋದು. ನಿಮಗೆ ಏನು ಯಾರನ್ನು ಯಾರೋ ಸಾಯ್ತಾನೆ ಅದು ನನಗೆ ಓಟಾಗಿ ಪರಿವರ್ತನೆ ಆಗ್ತದ ಅಂತ ನೋಡೋದು ಒಂಥರ ಅಸಹ್ಯ. ಪ್ರಾಮಾಣಿಕ ರಾಜಕಾರಣಿ ನೀವು ಹೌದಾಗಿದ್ದರೆ ಅದು ಬಹಳ ನೋವಿನ ವಿಷಯ. ಅಂದರೆ ನನಗೆ ಗೆಲ್ಲಬೇಕು, ಯಾರು ಸತ್ತರೆ ನನಗೇನು 4 ದಿನ ಕಣ್ಣೀರು ಹಾಕುವವರು ಇರ್ಬೋದು. ಅದು ನಾನು ಆ ವಿಷಯವನ್ನು ಮಾತ್ರ ಒಪ್ತೇನೆ, ಆದರೆ ಖಂಡಿಸ್ತೇನೆ. ಅದಕ್ಕೆ ಎಲ್ಲ ರಾಷ್ಟ್ರೀಯ ಪಕ್ಷಗಳು ಸೇರಿವೆ, ಎಲ್ಲ ರಾಷ್ಟ್ರೀಯ ಪಕ್ಷದ ಒಂದೇ ರೀತಿಯ ಚಿಂತನೆ ಇರ್ತದೆ ಅದರಲ್ಲಿ. ಎಲ್ರಿಗೂ ಇದೆ ಅಂತ ನಾನು ಅಷ್ಟು ಹೇಳುವುದಿಲ್ಲ. ಈಗ ಹೇಳುವುದಿದ್ರೆ ನಾನಿದ್ದ ಪಕ್ಷ ಯಾರನ್ನು ಕೊಲೆ ಮಾಡಿ ವೋಟು ಮಾಡುವಂಥದ್ದು ನಾನು ಈ 10 ವರ್ಷಗಳಲ್ಲಿ ನೋಡಲಿಲ್ಲ. ಬೇರೆ ಯಾರು ಮಾಡಿದ್ದಾರೆ ಅದು ನಾನು ಹೇಳುವುದಿಲ್ಲ. ನೀವು ನನಗೆ ಪ್ರಶ್ನೆಗಳು ಬೇಕಿದ್ರೆ ನಿಮಗೆ ಗೊತ್ತಿರ್ತದೆ. ನಾನು ಯಾಕೆ ಇನ್ನೊಬ್ಬನನ್ನು ಎಳೆದು ಹಾಕಲಿ ನೀನು ಮಾಡಿದಿ ಅಂತ ನೀವೇ ಆಲೋಚನೆ ಮಾಡಬೇಕು. ನೋಡಿ, ಯಾರೋ ಒಬ್ಬ ಕೊಲೆ ಮಾಡ್ತಾನೆ, ಯಾರನ್ನು ಕೊಲೆಗಾರನನ್ನು ಪತ್ತೆ ಹಚ್ಚಿ ಅವನಿಗೆ ಶಿಕ್ಷೆ ಕೊಡುವಂಥದ್ದು ಕಾನೂನಿನ ಕರ್ತವ್ಯ, ಪೊಲೀಸರ ಕರ್ತವ್ಯ. ಅವ ಎಲ್ಲಿದ್ದಾನೆ ಅಂತ ನಮಗೆ ಗೊತ್ತಿದ್ದರೆ ನಾವು ಹೇಳುವುದು ನಮ್ಮ ಕರ್ತವ್ಯ. ಆದರೆ ಅದನ್ನೇ ರಾಜಕೀಯವಾಗಿ ತಿರುಗಾಡಿಸುವುದು ಮಾತ್ರ ಅದು ಒಂದು ಥರ, ಅದು ರಾಜಕೀಯ, ಆದರೆ ವೋಟ್ ಬ್ಯಾಂಕ್ ಮಾಡೋದು. ಓಕೆ. ಈಗ ತಮ್ಮ ಜೀವನದ ಬಗ್ಗೆ ಸಂಬಂಧಪಟ್ಟ ಹಾಗೆ ಈಗ ಇಷ್ಟು ವರ್ಷದ ಜೀವನದಲ್ಲಿ ಆಗ ಒಂದು ಮಾತನ್ನು ಉಲ್ಲೇಖ ಮಾಡಿದ್ರೆ ನಾನೊಂದು ಥ್ಯಾಂಕ್ಸ್ ಅಂತ ಹೇಳಬೇಕಿದ್ರೆ ಇವರಿಗೆ ಹೇಳ್ತೇನೆ ಅಂತ. ಇನ್ನು ಒಟ್ಟಾರೆಯಾಗಿ ತಮ್ಮ ಇಷ್ಟು ವರ್ಷದ ಇದರಲ್ಲಿ ಒಬ್ಬರಿಗೆ ಸಾರಿ ಕೇಳಬೇಕು ಅಥವಾ ಥ್ಯಾಂಕ್ಸ್ ಹೇಳಬೇಕು ಅಂತ ಇದ್ರೆ ಯಾರನ್ನು ನೆನಪಿಸಿಕೊಳ್ತೀರಿ, ಯಾರಿಗೆ ಹೇಳ್ತೀರಿ? ನನ್ನ ಕಾಂಗ್ರೆಸ್ ಪಯಣ ಪ್ರಾರಂಭ ಆದಲ್ಲಿಂದ ನೆನೆಸಿಕೊಳ್ಳುವುದಾದರೆ ರಾಮ್ ಭಟ್ರ ಮಾತಿಗೆ ಗೌರವ ಕೊಟ್ಟು ನನ್ನನ್ನು ಪರಿಚಯಿಸಿದಂಥ, ಕಾಂಗ್ರೆಸ್ಸಿಗೆ ಪರಿಚಯಿಸಿದಂಥ ಫಾದರ್ ಗೋಮ್ಸ್, ಗೋಮ್ಸ್ ಅವರ ಮಾತಿಗೆ ಬೆಲೆ ಕೊಟ್ಟು ರಾಷ್ಟ್ರೀಯ ನಾಯಕಿ ಸೋನಿಯಾಜಿಗೆ ನನ್ನನ್ನು ಪರಿಚಯಿಸಿದಂತಹ ಸನ್ಮಾನ್ಯ ಆಸ್ಕರ್ ಫರ್ನಾಂಡಿಸ್ ಮತ್ತು ಸನ್ಮಾನ್ಯ ಜನಾರ್ದನ ಪೂಜಾರಿ, ಸನ್ಮಾನ್ಯ ವೀರಪ್ಪ ಮೊಯ್ಲಿ ಅವರನ್ನು ನಾನು ಕಾಂಗ್ರೆಸ್ ಪಯಣದಲ್ಲಿ ಪ್ರಥಮವಾಗಿ ನೆನೆಸಿಕೊಳ್ಬೇಕು. ಅವರ 3 ಒತ್ತಡದಲ್ಲಿ ನನಗೆ ಸೀಟು ಬಂದಿರ್ಬೋದು. ಬಳಿಕ ರಾಜ್ಯದ ಅಧ್ಯಕ್ಷರು ಆಗ ಪರಮೇಶ್ವರರು ಒತ್ತಡ ಹಾಕಿದ್ರು. ನಮ್ಮ ವಿನಯ್ ಕುಮಾರ್ ಸೊರಕೆ ಅವರು ಹೇಳಿದರು, ಇದರಿಂದಾಗಿ ಪಕ್ಷಕ್ಕೆ ಬಂದೆ. ಅದು ಪಕ್ಷದ ಪಯಣದ ಪ್ರಾರಂಭ. ಮತ್ತೆ ನಾನು ಏನಾದರೂ ಉತ್ತಮ ಕೆಲಸ ಮಾಡಿದರೆ ಅದಕ್ಕೆ ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್ರವರು, ಹಾಗೆಯೇ ದಿನೇಶ್ ಗುಂಡೂರಾವ್ ಎಲ್ಲರೂ ಅದಕ್ಕೆ ಸಹಕರಿಸಿದ್ದಾರೆ. ಆದ ಕಾರಣ ಮನೆಗೆ ಹೋಗಿ ನಾನು ಗೆಲ್ಲುವುದಕ್ಕೆ ಪ್ರಯತ್ನ ಮಾಡಿದ ಒಂದು ರಾಮ್ ಭಟ್ರು. ಅಂದರೆ ಆ ಏಜಲ್ಲೂ
ಮನೆ ಮನೆಗೆ ಕಾಂಗ್ರೆಸ್ಸಿನ ಓಟ್ ಕೇಳಲಿಕ್ಕೆ ನನಗಾಗಿ ಹೋಗಿದ್ದಾರೆ. ಅಣ್ಣ ವಿನಯಚಂದ್ರ, ಬಾಲಕೃಷ್ಣ ಬೋರ್ಕರ್, ಇನ್ನು ತೀರ್ಕೊಂಡಿದ್ದಾರೆ ಬನಾರಿ ಗೋಪಾಲಕೃಷ್ಣ ಭಟ್ರು, ಬಹಳಷ್ಟು ಹಿರಿಯ ಸಂಘ ಮತ್ತು BJP ಅಂಥವರು ನನಗಾಗಿ ಕೆಲಸ ಮಾಡಿದ್ದಾರೆ ಕಾಂಗ್ರೆಸ್ಸಲ್ಲೂ. ಅದನ್ನು ನಾನು ಮರೆಯುವ ಹಾಗಿಲ್ಲ. ಜೊತೆಗೆ ಮನೆ ಮನೆಗೆ ಹೋಗಿ ಓಟು ಕೇಳಿದ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಪ್ಲಸ್ ನನ್ನ ಅಭಿಮಾನಿ ಬಂಧುಗಳು ಎಲ್ರಿಗೂ, ಸ್ವಾಭಿಮಾನಿ ಕಾರ್ಯಕರ್ತರಿಗೂ ಅವರನ್ನು ನಾನು ನೆನೆಸಿಕೊಳ್ಳಲೇಬೇಕು. ಶಕುವಕ್ಕ ಗೆಲ್ಲಬೇಕಿದ್ರೆ ಹಿಂದೆ ಸಾವಿರಾರು ಜನರ ಪರಿಶ್ರಮ ಇದ್ದ ಕಾರಣ ಜಾತ್ಯತೀತವಾಗಿ ಕೆಲಸ ಮಾಡಿದ ಎಲ್ಲ ಕಾರ್ಯಕರ್ತರನ್ನು ನಾನು ನೆನೆಸಿಕೊಳ್ಳಲೇಬೇಕು. ಮನೆಯಲ್ಲಿ ಗಂಡ ಮಕ್ಕಳನ್ನು ಬಿಟ್ಟು ತಿರುಗಾಡಲಿಕ್ಕೆ ಬಂದಂತಹ ನನ್ನ ಸೋದರಿಯರಿಗೂ ಎಲ್ಲರಿಗೂ ನಾನು ನೆನೆಸಿಕೊಳ್ಳಬೇಕು. ಅವರಿಗಾಗಿ ಯಾವತ್ತು ನಾನು ಅವರನ್ನು ಯಾವತ್ತೂ ನೆನಪಿನಲ್ಲಿ ಇಟ್ಕೊಳ್ಬೇಕು. ನಾನು ಭಾರಿ ಗೌರವ ಕೊಡೋದು ವಾಜಪೇಯಿ ಮತ್ತು ಅಡ್ವಾಣಿಗೆ, ಅದೇ ರೀತಿ ಇಂದಿರಾ ಗಾಂಧಿಗೆ. ನಾನು BJPಯಲ್ಲೇ ಇದ್ದೆ. BJPಯಲ್ಲಿ ಇದ್ದಾಗಲೂ ನನಗೊಂದು ಆದರ್ಶ ಮಹಿಳೆ ಅಂತ ನಾನು ಗುರುತಿಸಿಕೊಂಡದ್ದು ಇಂದಿರಾ ಗಾಂಧಿಯನ್ನು. ಇಂದಿರಾ ಗಾಂಧಿಯವರ ನಾಯಕತ್ವ, ಆ ಗುಣ ಎಲ್ರಿಗೂ ಬರಲಿಕ್ಕೆ ಸಾಧ್ಯ ಇಲ್ಲ. ಅವರೊಂದು ಹೋರಾಟದ ಅಥವಾ ಧೀಶಕ್ತಿ ಅಂತ ಹೇಳುವುದನ್ನು ನಾನು BJPಯಲ್ಲಿದ್ದಾಗಲೇ ಗುರುತಿಸಿದ್ದೆ. ಹಾಗೆ ಅದರಲ್ಲಿ ಏನಾದರೂ ನಾವು ಮಾಡಬೇಕು ಅಂತ ನೆನೆಸಿಕೊಂಡಿದ್ದೆ, ಗೊತ್ತಾಯ್ತಲ್ಲ. ಈಗ ಇತ್ತೀಚೆಗೆ ಬಂದ ಮೇಲೆ ನಾನು ಆಡಳಿತದಲ್ಲಿ ಗೌರವಯುತವಾಗಿ ನೋಡಿದ್ದು ಸನ್ಮಾನ್ಯ ಸಿದ್ದರಾಮಯ್ಯ. ಅದೇ ರೀತಿ ನಾನು BJPಯಲ್ಲಿದ್ದಾಗ ಪ್ರಥಮವಾಗಿ CM ಆಗಿದ್ದದ್ದು ಧರಮ್ ಸಿಂಗ್. ಅವರು ಬರೀ ಇದರಾಗಿದ್ದರು. ಆದರೆ ನಾನು ಆಗ ಕೆಲಸ ಮಾಡಬೇಕಿದ್ರೆ ಅವರು ಸನ್ಮಾನ್ಯ ಕುಮಾರಸ್ವಾಮಿ, ಅದು ಕ್ಷೇತ್ರದ ಲೆಕ್ಕದಲ್ಲಿ ಕ್ಷೇತ್ರಾಭಿವೃದ್ಧಿ ಆಗಬೇಕಿದ್ರೆ ನನಗೆ ಅವರೆಲ್ಲ ಸಹಕಾರ ಕೊಟ್ಟಿದ್ದಾರೆ. ಯಡಿಯೂರಪ್ಪ ಉಪಮುಖ್ಯಮಂತ್ರಿ ಆಗಿದ್ದರು, ಆಗ ಅವರಿಂದ ಹೆಚ್ಚು ಪಡೀಲಿಕ್ಕೆ ಆಗಿರಲಿಲ್ಲ 20 ತಿಂಗಳಲ್ಲಿ. ಆದರೆ ಅವರು ಹೋರಾಟಗಾರ, ಒಂದು ಮಾರ್ಗದರ್ಶಕ. ಯಾರು? ಯಡಿಯೂರಪ್ಪ ಕೂಡ ಒಳ್ಳೆಯ ಆಡಳಿತ. ಮತ್ತು ಇಲ್ಲಿಯ ನಾನೇನೇನು ಮಾಡಿದ್ದೇನೆ ಅಂದರೆ ನನ್ನ ಒಂದು ಕನಸು ಅದರಲ್ಲಿ ಉಳಿದೋಯ್ತು. ನನಗೆ ಪುತ್ತೂರಿಗೊಂದು ಮೆಡಿಕಲ್ ಕಾಲೇಜ್ ಬರಬೇಕು ಅಂತ ಹೇಳುವಂತಹ ಮಹಾ ಆಕಾಂಕ್ಷೆ ಇತ್ತು. ಅದಕ್ಕಾಗಿ ಒಮ್ಮೆ ಸಿದ್ದರಾಮಯ್ಯನವರಲ್ಲಿ ಹೋಗಿ ಮಾತಾಡಿದ್ದೆ. ಆಗ ಅವರು ಹೇಳಿದರು, ನೋಡಮ್ಮ, ಅದಕ್ಕೆ ಜಾಗ ಆಗಬೇಕು, ಇದಾಗಬೇಕು, ನೀನು ಬಂದು ಏಕಾಏಕಿ ಬೇಕು ಅಂತ ಹೇಳಿದರೆ ಎಲ್ಲಿ ಕೊಡಲಿ ಅಂತ ಹೇಳಿದರು. ಕೊನೆಗೆ ನಾನು ಪ್ರಥಮವಾಗಿ ಮಾಡಿದ್ದು 40 ಎಕರೆ ಜಾಗ ಅದಕ್ಕೆ ಕಾದಿರಿಸಿದೆ. ಆಮೇಲೆ ಸ್ವಲ್ಪ ಸ್ಟಡಿ ಮಾಡಿದೆ. ಇಲ್ಲಿ ಮಣಿಪಾಲಕ್ಕೆಲ್ಲ ಕರೆದಿದ್ರು ನನ್ನನ್ನು. ಅಲ್ಲಿ ಹಾಸ್ಪಿಟಲ್ಗೆ ಹೋಗಿ ಆಡಳಿತ ಮಂಡಳಿಯಲ್ಲೆಲ್ಲ ಮಾತಾಡಿ ಬಂದಿದ್ದೆ, ಡಾಕ್ಟರ್ ಬಳ್ಳಾಲ್ ಅವರಲ್ಲೆಲ್ಲ. ಆಗ ಇಲ್ಲಿ 300 ಬೆಡ್ಡಿನ ಹಾಸ್ಪಿಟಲ್ ಬೇಕು ಅಂತಾಯಿತು. ಅದಕ್ಕೂ ಪ್ರಯತ್ನ ಮಾಡ್ತಾಯಿದ್ದೆ. ಅದೇ ಸಮಯದಲ್ಲಿ ನಮ್ಮದು ಹೋಯಿತು. ಆದರೆ ಹಾಸ್ಪಿಟಲ್ಗೆ ಏನಾಗಿದೆ ಗೊತ್ತಿಲ್ಲ, ನಾನಿದ್ದಾಗಲೇ ಈ ರಕ್ತ ಮಿಷನ್ನ ಹೆಸರು ನನಗೆ ಅಷ್ಟು ನೆನಪಿಲ್ಲ, ರಕ್ತ ವರ್ಗೀಕರಣ ಮಾಡುವ ಮಿಷನ್ ಬಂದಿತ್ತು. 1 ಕೋಟಿ ಚಿಲ್ಲರೆ ಅಂತು ಗೌರ್ಮೆಂಟ್ ಹಾಸ್ಪಿಟಲ್ಗೆ. ಇನ್ನೊಂದು ನೆನಪಿನಲ್ಲಿ ಇವತ್ತಿಗೂ ಉಳಿದದ್ದು, ಒಬ್ಬಳು ಕಿಡ್ನಿ ಪೇಷಂಟಿನ ಹೆಂಡತಿ ಒಂದು 10 ಬಿಟ್ಲು. ಅವಳಿಗೆ ಕೆಲಸಕ್ಕೆ ಹೋಗಲಿಕ್ಕೆ ಗಂಡನನ್ನು ಬಿಟ್ಟು ಹೋಗ್ಲಿಕ್ಕೆ ಗೊತ್ತಿಲ್ಲ, ಊಟಕ್ಕೆ ಗತಿ ಇಲ್ಲ, ಖಾಲಿ ಇದು ಎಂಥದ್ದು ಪಟ್ಟೆನೂಲು, ಅದರಲ್ಲಿ ಒಂದು ತಾಳಿಯನ್ನು ಮಾತ್ರ ಇಟ್ಟು ಅದನ್ನು ಹಿಡಿದು 10 ಬಿಟ್ಲು ಹಣ್ಣೆಲ್ಲ ಅಂತ ಡಯಾಲಿಸಿಸ್ಸಿಗೆ. ಆಗ ಡಯಾಲಿಸಿಸ್ ಯಂತ್ರಗಳನ್ನು ತರಿಸಿ ಪ್ರಯತ್ನ ಮಾಡಿ ಆಗ 3 ಏನೋ ಬಂತು. ಆಮೇಲೆ ಈಗ 5 ಉಂಟು. ಇನ್ನು ಅದನ್ನು ಹೆಚ್ಚು ಮಾಡಿ ಜನರಿಗೆ ಉಪಕಾರ ಮಾಡಬೇಕು ಅಂತ ಇತ್ತು. ಆದರೆ ಆಗ 3 ಇದ್ದದ್ದು ಈಗ 5 ಏನೋ ಯಾರು
ಲಯನ್ಸ್ ರಾಟ್ರಿಯ ಕೊಟ್ಟು ಆಗಿದೆ. ಆದರೆ ಕಾಲೇಜಿನ ಕನಸು ನನಸಾಗಲಿಲ್ಲ. ಅದನ್ನು ಸಿದ್ದರಾಮಯ್ಯನವರಲ್ಲಿ ಕೇಳಿದಾಗ ಅವರು ಹೇಳಿದ್ದು ಸರಿಯೇ. ಯಾಕಂತ ಹೇಳಿದರೆ ನೋಡಮ್ಮ, ನಿಮ್ಮ ಜಿಲ್ಲೆಯಲ್ಲಿ 5-6 ಕಾಲೇಜುಗಳು ಪ್ರೈವೇಟ್ ಆದರೂ ಇದೆ, ಒಂದೇ ಒಂದು ಕಾಲೇಜು ಇಲ್ಲದ ಜಿಲ್ಲೆಗಳಿಗೆ ಮೊದಲು ಕೊನೆಯದ್ದು ನಿಮ್ಮದು ನೋಡು ಅಂತ ಹೇಳಿದರು. ಆದರೆ ಅದೊಂದು ಯಾರಾದರೂ ಇವತ್ತಿನವರು ಮಾಡಿದ್ರು ನಾನು ಅವರಿಗೆ ಅದನ್ನು ಸಲ್ಯೂಟ್ ಹೊಡಿತಿದ್ದೆ, ಅವರು ಅದಕ್ಕೆ ಕೈಯೇ ಹಾಕಲಿಲ್ಲ. ಆದರೆ ಅದು ಆಗಲಿಲ್ಲ. ಆದರೆ ನನ್ನ ಆಶಯಗಳಲ್ಲಿ ಹಾಸ್ಪಿಟಲ್ಲು ಮೇಲ್ದರ್ಜೆಗೆ ಹೋಗಬೇಕು, ಮೆಡಿಕಲ್ ಕಾಲೇಜ್ ಆಗಬೇಕು, ಇನ್ನೊಂದು ಕ್ರೀಡಾಂಗಣಕ್ಕೆ. ಅದು ನಾವೇ ನೋಡಿದ ಜಾಗ. ಯಾರು ವಿಶ್ವನಾಥ ನಾಯಕ್ ಮತ್ತು ಕೌಶಲ್ ಪ್ರಸಾದ್ ಬಹಳ ಒತ್ತಡ ಹಾಕಿದರು. ಅದು ಆದರೆ ಜಿಲ್ಲೆಯಲ್ಲಿ ಅಂಥ ಕ್ರೀಡಾಂಗಣವು ಸಾಧಾರಣ ಆಗ ನಾನು ಮಾತುಕತೆ ಮಾಡಿದಾಗ 33 ಕೋಟಿ ಕೊಡ್ತೇವೆ ಹೇಳಿದರು ಅವರು. ಈಗ ಇನ್ನು ಅದಕ್ಕಿಂತ ಹೆಚ್ಚು ಬರ್ಬೋದು. ಅದೆಲ್ಲ ಬಂದರೆ ಪುತ್ತೂರು ಒಂದು ಸುಂದರ, ಯಾವತ್ತು ನೆನಪಿನಲ್ಲಿ ಉಳಿಯುವಂಥ ಆಗಬೇಕು ಅಂತ ಹೇಳುವಂಥ ಬಯಕೆ. ಓಕೆ, ಒಂದು ನೆಟ್ಟಾರ್ ಕೊಲೆ ಪ್ರಕರಣ, ಇನ್ನೊಂದು ಫಾಸಿಲ್ ಕೊಲೆ ಪ್ರಕರಣ, ಹೇಗೆ ಯಾರಿಗೆ ಲಾಭ? ಹರೀಶ್ ಪೂಜಾರಿ ಅಂತ ಒಬ್ಬ ಸತ್ತ, ಅವ ಮುಸ್ಲಿಂ ಅಂತ ಹೇಳಿ ಹಿಂದೂಗಳು ಕೊಂದ್ರು. ಸದ್ಯಕ್ಕೆ ಪುತ್ತೂರಿನಲ್ಲಿ ಅಭಿವೃದ್ಧಿ ಹೇಗಿದೆ? ಭ್ರಷ್ಟಾಚಾರ ತುಂಬಿ ತುಳುಕಿತ್ತಿದೆ. ಇತ್ತೀಚೆಗೆ ಕಾಣಿಯೂರಿನಲ್ಲಿ ಒಂದು ಅತ್ಯಾಚಾರದ ಪ್ರಕರಣ ದಾಖಲಾಗುತ್ತೆ. ಸಂತ್ರಸ್ತೆ ಮಹಿಳೆ ಯಾರಿದ್ದಾರೆ ಅವರ ಮನೆಗೆ ತಾವು ಹೋಗ್ಲಿಲ್ಲ ಅನ್ನುವಂತ ಆರೋಪ. ಕೃಷಿ ಏಜೆನ್ಸೀಸ್ 5ನೇ ವರ್ಷಕ್ಕೆ ಪಾದಾರ್ಪಣೆ ಸಂದರ್ಭದಲ್ಲಿ ಹೊಸತನದ ಶುಭಾರಂಭ. ಉಪ್ಪಿನಂಗಡಿಯಲ್ಲಿ ನವೀಕೃತಗೊಂಡು ಶುಭಾರಂಭಗೊಂಡಿದೆ ಸಂಸ್ಥೆ. ಸಮಗ್ರ ಕೃಷಿ ಯಂತ್ರೋಪಕರಣಗಳ ಮಾರಾಟ ಮತ್ತು ಸೇವೆ ಶುಭಾರಂಭದ ಪ್ರಯುಕ್ತ ಡಿಸೆಂಬರ್ 8ರಿಂದ 10 ದಿನಗಳ ಕಾಲ ಕೃಷಿ ಯಂತ್ರೋಪಕರಣಗಳ ಮೇಲೆ ವಿಶೇಷ ರಿಯಾಯಿತಿ ದರ, ಮತ್ತು ಬಿಡುವ, ಹುಲ್ಲು ತೆಗೆಯುವ ಯಂತ್ರಗಳ ವಿನಿಮಯ ಮೇಳ ಹಾಗೂ ಉಚಿತ ತಪಾಸಣಾ ಶಿಬಿರ, ಸಿಸಿಟಿವಿ ಅಳವಡಿಕೆ ಹಾಗೂ ಸಾವಯವ ಗೊಬ್ಬರ ಪ್ರದರ್ಶನ, ಮಾರಾಟ ಮತ್ತು ಸೇವೆ. ಈ ಅಪರೂಪದ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ. ಸಂಪರ್ಕಿಸಿ ಕೃಷಿ ಏಜೆನ್ಸೀಸ್, HM ಆಡಿಟೋರಿಯಂ ಮುಂಭಾಗ, ಉಪ್ಪಿನಂಗಡಿ. ಕಾಂಟ್ಯಾಕ್ಟ್ 9148870321 ಅಥವಾ 9972478304. ಸಹ ಸಂಸ್ಥೆ ಮರಿಯಾ ಕಾಂಪ್ಲೆಕ್ಸ್, ಕಾವೇರಿಕಟ್ಟೆ, ಪುತ್ತೂರು. ಕಾಂಟ್ಯಾಕ್ಟ್ 8867258304.